ಕರ್ನಾಟಕ ನಾಟಕ ಅಕಾಡೆಮಿಯ 2019-20 ಸಾಲಿನ ವಾರ್ಷಿಕ ರಂಗ ಪ್ರಶಸ್ತಿಗೆ ಖ್ಯಾತ ರಂಗಕರ್ಮಿ ಹಾಗೂ ಚಲನಚಿತ್ರ ನಿರ್ದೇಶಕರಾದ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಆಯ್ಕೆಯಾಗಿದ್ದಾರೆ. ಸದಾ ಒಂದಿಲ್ಲೊಂದು ಪ್ರಯೋಗಗಳ ಮೂಲಕ ತುಳು ರಂಗಭೂಮಿಗೆ ಜೀವಂತ ಕೊಡುಗೆ ನೀಡುತ್ತಾ ಇರುವ ಕಲಾ ಸಾಮ್ರಾಟ್ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ರವರು ರಂಗಭೂಮಿ ಮತ್ತು ಚಿತ್ರರಂಗದಲ್ಲಿ 30 ವರ್ಷಗಳ ಅಗಾಧ ಅನುಭವ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ಹಲವಾರು ತುಳು ಸಿನಿಮಾ, ನಾಟಕಗಳು ಹಾಗೂ ಪೌರಾಣಿಕ ನಾಟಕಗಳನ್ನು ನಿರ್ದೇಶಿಸಿ ಸೈ ಎನಿಸಿಕೊಂಡಿದ್ದಾರೆ. ಇದರ ಜೊತೆಯಲ್ಲೇ ಹಲವಾರು ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಸನ್ಮಾನಗಳಿಗೆ ಕೂಡ ಭಾಜನರಾಗಿದ್ದಾರೆ. ಇನ್ನು ತುಳು ಧ್ವನಿ ಸುರುಳಿಗಳಿಗೆ ಕೂಡ ಸಾಹಿತ್ಯ ರಚಿಸಿದ ಹೆಗ್ಗಳಿಕೆ ಇವರದ್ದು. ಓರಿಯರ್ ದೊರೆ ಅಸಲು ನಾಟಕದ ಮೂಲಕ ತುಳು ರಂಗಭೂಮಿಗೆ ಆಧುನಿಕ ಸ್ಪರ್ಶ ತಂದುಕೊಟ್ಟಿದ್ದ ಕೊಡಿಯಾಲ್ಬೈಲ್ ರವರು ಅದೇ ನಾಟಕವನ್ನ ಸಿನಿಮಾವಾಗಿಸಿ ನಿಂತ ನೀರಾಗಿದ್ದ ಕೋಸ್ಟಲ್ ವಿಡಿಗೆ ಮತ್ತೆ ಜೀವಂತಿಕೆ ತುಂಬಿದ್ರು. ಇದೀಗ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾಗುವ ಮೂಲಕ ಕರಾವಳಿಗರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಖ್ಯಾತ ರಂಗಕರ್ಮಿ ಹಾಗೂ ಚಲನಚಿತ್ರ ನಿರ್ದೇಶಕರಾದಂತಹ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ರವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ಈಗಾಗಲೇ ಒಂದಲ್ಲೊಂದು ಪ್ರಯೋಗಗಳ ಮೂಲಕ ತುಳು ರಂಗಭೂಮಿಯನ್ನ ಬೆಳೆಸಿದಿರಿ ಸರ್. ನೀವು ಹಲವಾರು ಪ್ರಶಸ್ತಿಗಳು ಕೂಡ ನಿಮ್ಮದಾಗಿದೆ. ಈಗ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ತಾವು ಆಯ್ಕೆಯಾಗಿದ್ದೀರಾ, ಹೇಗನಿಸ್ತಾ ಇದೆ ಸರ್? ಖುಷಿಯಾಗಿದೆ. ಈ ಪ್ರಶಸ್ತಿ ನನ್ನ ಜೊತೆ 30 ವರ್ಷದಿಂದ ದುಡಿದ ಎಲ್ಲ ಕಲಾವಿದರಿಗೆ, ನನ್ನ ಜೊತೆ ಈಗ ಇರುವವರಿಗೂ ಬಿಟ್ಟು ಹೋದವರಿಗೆ, ಬೇರೆ ಬೇರೆ ತಂಡದಲ್ಲಿ ಇದ್ದವರಿಗೆ ಎಲ್ರಿಗೂ ಸಲ್ತದೆ. ಇದು ತಂತ್ರಜ್ಞರಿಗೆ, ಕಲಾವಿದರಿಗೆ ಎಲ್ರಿಗೂ ಸಲ್ತದೆ. ನನ್ನನ್ನು ಬೆಳೆಸಿದ ಎಲ್ಲ ಮಾಧ್ಯಮ ಬಂಧುಗಳಿಗೆ, ಕಲಾಭಿಮಾನಿಗಳಿಗೆ, ಎಲ್ಲ ನನ್ನ ಪ್ರೋತ್ಸಾಹಕರಿಗೆ ಎಲ್ರಿಗೂ ಸಲ್ತದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.